ಇವತ್ತು ರೈತರ ಬೆಳೆ ಸಮೀಕ್ಷೆಗೆ ಇವತ್ತು ಕೊನೆಯ ದಿನಾಂಕ ಸೆಪ್ಟೆಂಬರ್ 15 ಅಂತೇಳಿ ಘೋಷಣೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ಇನ್ನೂ ಕೂಡ ಬೆಳೆ ಸಮೀಕ್ಷೆ ಮಾಡದೆ ಇವತ್ತು ಸರ್ಕಾರದ ಫಸಲು ವಿಮಾ ಯೋಜನೆ ಇರ್ಬೋದು, ಹವಾಮಾನ ಆಧಾರಿತವಾದಂಥ ವಿಮಾ ಯೋಜನೆ ಇರ್ಬೋದು, ಇದರಿಂದ ವಂಚಿತರಾಗುವಂಥ ಕೆಲಸ ಆಗ್ತಾಯಿದೆ. ಕಾರಣ ಅಂದರೆ ಇವತ್ತು ತಾಲೂಕಲ್ಲಿ ಸುಮಾರು 40% ಮಾತ್ರ ಬೆಳೆ ಸಮೀಕ್ಷೆ ಆಗಿ 60% ಜನ ಇನ್ನೂ ಕೂಡ ಬೆಳೆ ಸಮೀಕ್ಷೆಯನ್ನು ಮಾಡಿದ್ದಾರೆ. ಇವತ್ತು ಆ ರೈತರ ಆ್ಯಪು ಮತ್ತು ಖಾಸಗಿ ಆ್ಯಪಲ್ಲಿ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ಒಂದಷ್ಟು ಅನುಭವದ ಕೊರತೆ ಮತ್ತು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಇವತ್ತು ಸರ್ವರು ಸಮಸ್ಯೆಗಳಿಂದಾಗಿ ಈ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ಇವತ್ತು ಖಾಸಗಿ ಆ ಬೆಳೆ ಸಮೀಕ್ಷೆಗಾರರಿಗೂ ಸಮಸ್ಯೆ ಆಗಿದೆ, ರೈತರಿಗೂ ಸಮಸ್ಯೆ ಆಗಿದೆ ಮತ್ತು ಇಲಾಖೆಗಳಿಗೆ ಸಮಸ್ಯೆ ಆಗಿದೆ. ಅದಕ್ಕಾಗಿ ಇವತ್ತು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ತಕ್ಷಣ ಈ ಬೆಳೆ ಸಮೀಕ್ಷೆಯನ್ನು 1 ತಿಂಗಳು ಮುಂದೂಡಿ ಎಲ್ಲ ರೈತರ ಆ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ಈಗಾಗಲೇ ರಾಜ್ಯದಲ್ಲಿ ಕೆಲವು ಜಿಲ್ಲೆ ಮತ್ತು ತಾಲೂಕನ್ನು ಬರಪೀಡಿತ ಜಿಲ್ಲೆ, ತಾಲೂಕು ಅಂತ ಘೋಷಣೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಕಂಡು ಕೆಳರಿದಂಥ ಒಂದು ಬರದ ಬವಣೆಯನ್ನು ಇವತ್ತು ಅನುಭವಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಾಸರಿ 4,000ರಿಂದ 5,000 ಲೀಟರ್ ಮಳೆ ಬರಬೇಕು. ಈ ಒಂದು ಮುಂಗಾರಲ್ಲಿ ಸರಾಸರಿ 3,600 ಮಿಲಿಲೀಟರ್ ಮಳೆ ಬೀಳಬೇಕಿತ್ತು. ಆದರೆ ಈಗಾಗಲೇ 3,100 ಮಿಲಿಲೀಟರ್ ಮಳೆ ಬಂದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯಲಿಕ್ಕೆ ನೀರಿನ ಅಭಾವ, ಜಾನುವಾರುಗಳಿಗೆ ಆ ಮೇವಿನ ಅಭಾವ, ಅದೇ ರೀತಿಯಲ್ಲಿ ಕೃಷಿ ಕಾರ್ಯಕ್ಕೆ ನೀರಿನ ಅಭಾವ ಈಗಲೇ ಆರಂಭ ಆಗಿದೆ. ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಮತ್ತು ಮೂಡುಬಿದಿರೆಯನ್ನು ಮಾತ್ರ ಬರಪೀಡಿತ ತಾಲೂಕನ್ನು ಘೋಷಣೆ ಮಾಡುವ ಮುಖಾಂತರ ಉಳಿದ ತಾಲೂಕುಗಳನ್ನು ಇವತ್ತು ಆ ಬರಪೀಡಿತ ತಾಲೂಕಿಂದ ಹೊರಗಿಟ್ಟು ಈ ಭಾಗದ ರೈತರಿಗೆ, ಜನಸಾಮಾನ್ಯರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಕರ್ನಾಟಕ ಸರ್ಕಾರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬರಪೀಡಿತ ತಾಲೂಕನ್ನಾಗಿ ಘೋಷಣೆ ಮಾಡಿ ಜಿಲ್ಲೆಯ ಜನರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ಅದರ ಜೊತೆಯಲ್ಲಿ ಈ ಜಿಲ್ಲೆಯಲ್ಲಿರುವಂಥ ರೈತಾಪಿ ವರ್ಗ ಇವತ್ತು ಏನು ಅಲ್ಪಾವಧಿ ಸಾಲ, ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲವನ್ನು ಪಡ್ಕೊಂಡಿದ್ದಾರೆ, ಇವರ ಮರುಪಾವತಿ ಅವಧಿಯನ್ನು ಇವತ್ತು ಮುಂದೂಡಿ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನು ದೀರ್ಘಾವಧಿ ಸಾಲವನ್ನಾಗಿ ಪರಿಗಣಿಸಬೇಕು. ಈ ಕೆಲಸವನ್ನು ಹಿಂದೆ ಯಾವಾಗ ಪ್ರಾಕೃತಿಕ ವಿಕೋಪ ಆಯಿತೋ, ಬರ ಪೀಡಿತ ಆ ರಾಜ್ಯ ಆಯಿತೋ ಅಂಥ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರು ಇಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಅಂಥ ಅವಕಾಶವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಅಂತಲೇ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.